ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ನನ್ನ ಮತ ನನ್ನ ಹಕ್ಕು ಬೈಕ್ ರ್ಯಾಲಿ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ನ ಸದಸ್ಯರಾದ ಐವನ್ ಡಿಸೋಜ ಅವರು ಚಾಲನೆಯನ್ನ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಂಗಳೂರು ಮಹಾನಗರ ಪಾಲಿಕೆ, ಸಮಾಜ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆಯ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ನಗರದ ಕದ್ರಿ ಉದ್ಯಾನವನದ ಎದುರುಗಡೆ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ 10 ಮಂದಿ ಬೈಕ್ ರೈಡರ್ಗಳು ಬೆಂಗಳೂರಿನ ಪ್ರಯಾಣವನ್ನ ಬೆಳೆಸಿದ್ದಾರೆ. ನನ್ನ ಮತ ನನ್ನ ಹಕ್ಕು ಎಂಬ ಧ್ಯೇಯವಾಕ್ಯದಡಿ ಬೈಕ್ ರ್ಯಾಲಿಗೆ ವಿಧಾನ ಪರಿಷತ್ನ ಸದಸ್ಯರಾದ ಐವನ್ ಡಿಸೋಜ ಅವರು ಬಲೂನು ಹಾರಿಬಿಡುವುದರ ಮೂಲಕ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ವಿ4 ನ್ಯೂಸ್ನೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜ ಅವರು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವವನ್ನ ಇಡೀ ದೇಶದಲ್ಲಿ ಆಚರಿಸುವ ಹಿನ್ನೆಲೆಯಲ್ಲಿ ಅದರ ಭಾಗವಾಗಿ ಮಂಗಳೂರಿನಲ್ಲಿ ಕೂಡ ನಮ್ಮ ಮತ ನಮ್ಮ ಹಕ್ಕು ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಮಂಗಳೂರಿನ ಅನುಭವಿ ಬೈಕ್ ರೈಡರ್ಗಳು ಇದರ ಪ್ರಚಾರವನ್ನ ಮಾಡಲಿದ್ದಾರೆ ಎಂದರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ನಾಳೆ ಆಚರಣೆ ಮಾಡಲಾಗ್ತಾ ಇದೆ ಇಡೀ ದೇಶದಲ್ಲಿ. ಅದರ ಭಾಗವಾಗಿ ಇವತ್ತು ನಮ್ಮ ಮತ ನಮ್ಮ ಹಕ್ಕು ಅಂತ ಹೇಳುವ ಒಂದು ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸಲು ಮಂಗಳೂರು ಸೋಷಿಯಲ್ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇವತ್ತು ಬೈಕ್ ರ್ಯಾಲಿಯನ್ನು ಮಂಗಳೂರಿನಿಂದ ಬೆಂಗಳೂರುವರೆಗೆ ಬ್ಯಾಂಕ್ವೆಟ್ ಹಾಲ್ವರೆಗೆ ನಮ್ಮ ಜಿಲ್ಲೆ ಪರವಾಗಿ ಇವತ್ತು ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ. ಇವತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಭಾಳ ಚೆನ್ನಾಗಿ ಇದನ್ನು ಸಂಘಟನೆ ಮಾಡಿ 10 ಜನ ಬೈಕ್ ರೈಡರ್ಸ್ ಮತ್ತು ಅದರ ಜೊತೆ ಹಿಂದೆ ಕೂಡ ಕೂತ್ಕೊಂಡು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಮ್ಮ ಮತ ನಮ್ಮ ಹಕ್ಕು ನಮ್ಮ ಪ್ರಜಾಪ್ರಭುತ್ವ ಪ್ರಪಂಚದಲ್ಲಿ ಅತ್ಯಂತ ಯಶಸ್ವಿಯಾದಂಥ ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವದ ಮೂಲಕ ಅನೇಕ ಭಾಷೆ, ಅನೇಕ ಧರ್ಮ, ಅನೇಕ ಬೇರೆ ಬೇರೆ ವಿವಿಧ ಕಲ್ಚರ್ಗಳು ಇದ್ದರೂ ಕೂಡ ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಉಡುಪುಗಳು ಬೇರೆ, ಭಾಷೆಗಳು ಬೇರೆ, ಬೇರೆ ಬೇರೆ ರೀತಿಯ ಕಸುಬುಗಳು ಇದೆಲ್ಲವೂ ಮಾಡಿದರೂ ಕೂಡ ಕೊನೆಯದಾಗಿ ನಾವು ಹೇಳ್ತಕ್ಕಂಥದ್ದು ನಾವು ಭಾರತೀಯರು, ನಾವು ಭಾರತ ದೇಶವನ್ನು ಪ್ರೀತಿ ಮಾಡ್ತೇವೆ ಮತ್ತು ನಮ್ಮ ಮತದಾನದ ಹಕ್ಕು. ನಾವು ಮತ ಮಾಡುವಂಥದ್ದು ದೇಶದ ರಾಷ್ಟ್ರಪತಿಗೂ ಒಂದೇ ಮತನೇ, ಸಮಾಜದ ಕಟ್ಟಕಡೆಯ ರೈತನಿಗೂ ಒಂದೇ ಮತನೇ, ಎಲ್ರಿಗೂ ಒಂದೇ ಮತ. ಅದರ ವ್ಯಾಲ್ಯೂ ಆಫ್ ದಿ ವೋಟ್ ಈಸ್ ಆಲ್ಸೋ ಈಕ್ವಲ್ ಟು ಎವ್ರಿವನ್. ಈ ಕುರಿತು ಮಾತನಾಡಿದ ಎಕ್ಕೂರಿನ ಗ್ಯಾಬ್ರಿಯಲ್ ಶರತ್ ಅವರು ಸೆಪ್ಟೆಂಬರ್ 15 ಪ್ರಜಾಪ್ರಭುತ್ವ ದಿನ. ಆ ಪ್ರಯುಕ್ತ ಬೆಂಗಳೂರಿಗೆ ಬೈಕ್ ರೈಡ್ ಮೂಲಕ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ತಾನು ತನ್ನ ವಿಶೇಷವಾದ ಬೈಕ್ನಲ್ಲಿ ಗಲ್ಫ್ ದೇಶಗಳಾದ ಮಸ್ಕತ್, ದುಬೈ, ಬಹ್ರೇನ್, ಕತಾರ್, ಕುವೈತ್, ಸೌದಿಗೆ ಪ್ರಯಾಣವನ್ನ ಬೆಳೆಸಿದ್ದು ನಮ್ಮ ದೇಶದ ಕಲೆ ಮತ್ತು ಊರಿನ ಸಂಸ್ಕೃತಿ, ಆಚಾರ ವಿಚಾರಗಳನ್ನ ಹೊರ ದೇಶಗಳಲ್ಲೂ ಪಸರಿಸುತ್ತಿದ್ದು ಜನವರಿಯಲ್ಲಿ ಯುರೋಪ್ಗೆ ಪ್ರಯಾಣ ಬೆಳೆಸಲಿದ್ದೇನೆ ಎಂದು ಹೇಳಿದರು. ಶರತ್ ಬಂದು ರಾಯಲ್ ಎನ್ಫೀಲ್ಡ್ ರೈಡರ್ ನಮ್ಮತ್ತೆ ಬ್ಯಾಂಗ್ಳೂರು ಬಂದಿಲ್ಲ ಎಲ್ಲ ಡೆಮೋಕ್ರಸಿ ಡೇ ಅಂಚ ನಮ್ಮ ಮುಲ್ಪಡ್ದು ಬ್ಯಾಂಗ್ಳೂರು ಹೋದೆಲ್ಲ ಅಂಗಸೋಡ ವರ್ಮಾಂಟಿಗೆ ಪ್ರೋಗ್ರಾಮ್ ಉಂಟು ಅಂಚ ಐತೆ DC ಪುರ ಬರೋದಿಲ್ಲ ಐಕೆ ಫ್ಲಾಗ್ ಆಫ್ 6 ಮಂತೊಂದಿಲ್ಲ ಅಂಚ ಒಂದು ಎಡ್ಡೆ ಕಾರ್ಯಕ್ರಮ ಬಂದಿಲ್ಲ. ಈ ಹಿಂದೆ ಬಗ್ಗೆ ಮಾತಾಡಿ ಸರ್ ಏನ ಡೀಟೇಲ್ಸ್ ಏನೋ ಬೈಕಿಂದು ಕೆಲವು ಗಲ್ಫ್ ಕಂಟ್ರಿಗೆ ಹೋದ್ ಬೈದಿಲ್ಲ, ಮಸ್ಕತ್, ದುಬೈ, ಬಹ್ರೇನ್, ಕತಾರ್, ಕುವೈಟ್, ಸೌದಿ ಬೈದಿಲ್ಲ ಅಂಚೈತೆ. ನೆಕ್ಸ್ಟ್ ಪ್ಲಾನ್ ಜನವರಿಗೆ ಪ್ಲಾನ್ ಮಂತೊಂದಿಲ್ಲ, ಅವು ಯುರೋಪ್ ಟೂರ್ ಮಂತ್ರ ಪ್ಲಾನ್ ಮಂತೊಂದಿಲ್ಲ ಪೆಪ್ಪು ಒಂದುಂಡು. ಇನ್ನೋರ್ವ ಬೈಕ್ ರೈಡರ್ ಸಿದ್ವಿನ್ ಅವರು ಮಾತನಾಡಿ ಈಗಾಗಲೇ ಕರ್ನಾಟಕ ಸರ್ಕಾರ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಂಗಳೂರಿನ 10 ಜನರ ತಂಡ ಬೆಂಗಳೂರಿನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ನನ್ನ ಮತ ನನ್ನ ಹಕ್ಕು ಎನ್ನುವ ಪ್ರಚಾರವನ್ನ ನಾವು ಜನರಲ್ಲಿ ಮೂಡಿಸುವ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು. ನಮಸ್ಕಾರ ಕುಡ್ಲ, ಯಾನ್ ಸಿದ್ವಿನ್ ಅಂದದು ನಮ್ಮ 10 ಜನ ನಮ್ಮ ಇಂಟರ್ನ್ಯಾಷನಲ್ ವರ್ಲ್ಡ್ ಡೆಮೋಕ್ರಸಿ ಡೇಕ್ಕೆ ನಮ್ಮ ಕುಡ್ಲಾಡ್ದು ಬ್ಯಾಂಗ್ಳೂರ್ ಹೋಗಲ್ಲ ಅಂಚನೆ ಸಪೋರ್ಟ್ ಮಂತಿನ ನಮ್ಮ MLA ವೇದವ್ಯಾಸ ಕಾಮತ್, ಅಂಚನೆ ನಮ್ಮ DC, ಅಂಚನೆ ನಮ್ಮ CM ದಯಪಂಡ ಅರ್ನ ಥ್ರೂ ಒಂದು ಪೂರ ಆ ಒಂದು ಉಂಡು. ಮ್ಯಾಂಗ್ಳೂರ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಲೆ ಮಸ್ತ್ ಥ್ಯಾಂಕ್ಸ್ ದಯಪಂಡ ಮಸ್ತ್ ಎಡ್ಡೆ ರೀತಿಡ್ ಅಕಲ್ ಆರ್ಗನೈಸ್ ಮಂದೇರು ಅಂಚಿನ ರೂಟ್ ಮ್ಯಾಪ್ ಅವಾರ್ಡ್ ದಾಲ ಬೋರ್ಡ್ ಅನಿ ಕಲೆಗ್ ಅಡ್ವಾನ್ಸ್ ಆದ ಮಸ್ತ್ ಎಡ್ಡೆ ರೀತಿಡ್ ಅಕಲು ಮಸ್ತ್ ಸಪೋರ್ಟ್ ಮಂದೇರು.
ಅಂಚನೆ ಪೂರ ವಿಷಯ ಇಡ್ಲವ ಮಸ್ತ್ ಎಡ್ಡೆ ಇರ್ತೀರಿ ನಮ್ಮ ಉಲ್ಲ ಅಂತದ ಬೆರಿ ಸಹಾಯ ಎಪ್ಪಾಗ್ಲೇ ಇರ್ತಾರೆ ಅಂಚನೆ ನಮ್ಮ ಮೇನ್ ಲೀಡ್ ನೆಲ್ಸನ್ ಅವಾರ್ಡ್ ಅಂಚನೆ ಪ್ರಶಾಂತ್ ಅವಾರ್ಡ್ ಪೂರ ಕಲೆಗ್ಲ ನಮ್ಮ ಇಡೀ ಟೀಮ್ದ ಮೆಂಬರ್ನಕಲು ಸಪೋರ್ಟ್ ಯಾದಿತ್ತೇನೆ ಇಟ್ಟು ನಮ್ಮ ದುಂಬಗ್ಲ ನಮ್ಮ ಇಂಚಿನ ರೈಟ್ಸ್ ಪೋಂದಿಪ್ಪ. ನೆಲ್ಸನ್ ಕ್ಯಾಸ್ಟೆಲಿನೋ ಮಾತನಾಡಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯ ಅಂಗವಾಗಿ ನನ್ನ ಮತ ನನ್ನ ಹಕ್ಕು ಎನ್ನುವ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿ ತುಂಬಾ ಸಂತೋಷವಾಗಿದೆ ಎಂದರು. ನಮಸ್ಕಾರ ಕುಡ್ಲ, ಯಾನ್ ನೆಲ್ಸನ್ ಕ್ಯಾಸ್ಟೆಲಿನೋ ಅಂದು ಈ ರೈಡರ್ಸ್ ಟೀಮ್ ಒಟ್ಟಿಗೆ ಜಾಯಿನ್ ಆದ ಬ್ಯಾಂಗ್ಳೂರ್ ರೈಡ್ಗೆ ಪೋಂದೊಲ್ಲೆ ಒಂದು ವರ್ಲ್ಡ್ ಇಂಟರ್ನ್ಯಾಷನಲ್ ಡೆಮೋಕ್ರಸಿ ಡೇದ ಪರವಾದ ರೈಡ್ ಮಲ್ತೊಂದುಲ್ಲ. ಒನ್ ವೋಟ್ ಒನ್ ರೈಟ್ ಅಂದ್ ಒಂದಕ್ಕೆ ಯಾನ್ ಮಸ್ತ್ ಥ್ಯಾಂಕ್ಸ್ ಪಂಪೆ ನಮ್ಮ ಲೋಕಲ್ MLA ಆದ ಆಯ್ನ ಡಿ ವೇದವ್ಯಾಸ್ ಕಾಮತ್ ಸರ್ಗೆ ಅಂಚನೆ MP ಆಯ್ನ ಬ್ರಿಜೇಶ್ ಚೌಟ ಸರ್ಗೆ ಅಂಚ ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತ ಅಂಚನೆ ಕರ್ನಾಟಕ ಸರ್ಕಾರಕ್ಕೆ ಒಂದೊಂದು ಎಂಕ್ಲೆಗೆ ಆಪರ್ಚುನಿಟಿ ಮಲ್ತು ಕೊಡ್ತೀನಿ ಮಾತೆರೆಗಳ ಮಸ್ತ್ ಧನ್ಯವಾದ. ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವಾಗಿದ್ದು ಬೆಂಗಳೂರಿನಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಮಂಗಳೂರಿನ ಬೈಕ್ ರೈಡರ್ಗಳು 10 ಮಂದಿಯ ತಂಡ ಬೆಂಗಳೂರಿಗೆ ತೆರಳಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಬೈಕ್ ರೈಡರ್ಗಳ ತಂಡ ಬೆಂಗಳೂರಿಗೆ ಪ್ರಯಾಣಿಸಲಿದ್ದು ಬೆಂಗಳೂರಿನಲ್ಲಿ ನಡೆಯಲಿರುವ ಪ್ರಜಾಪ್ರಭುತ್ವ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.